ನಾವು ನಿಂತಹ ಈ ಜಾಗ ಪಾವೂರು ಉಳಿಯ ಅಡ್ಯಾರ್ ಹತ್ತಿರ. ಇದು ಪಾವೂರು ಗ್ರಾಮಕ್ಕೆ ಒಳಪಟ್ಟುದಾಗಿದೆ. ಇಲ್ಲಿ ನಾವು ಈ ಸ್ಥಳೀಯವರೇ ಭಾಳ ಕಷ್ಟಪಟ್ಟು ಒಂದು ಸೇತುವೆಯನ್ನು ನಾವು ನಿರ್ಮಿಸಿದ್ದೆವು. ಈ ಸೇತುವೆಯನ್ನು ನಿರ್ಮಿಸಿದ ಮೇಲೆ ಕಳೆದ ಶುಕ್ರವಾರ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಈ ಸೇತುವೆಯನ್ನು ಅವರು ಇದು ಸೇತು ಧ್ವಂಸ ಮಾಡಿದ್ದರು. ಅದಕ್ಕಾಗಿ ಅದನ್ನು ಸರಿಪಡಿಸಲು ಅದೇ ರೀತಿಯಲ್ಲಿ ಆ ದಿನ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆ ಮಾನ್ಯ ಉಸ್ತುವಾರಿ ಸಚಿವರು UT ಖಾದರ್ ಅವರು, ಅದೇ ರೀತಿಯಲ್ಲಿ ಪೊಲೀಸ್ ಕಮಿಷನರ್, ಆಮೇಲೆ ಅವರ ಶ್ವಾನದಳದ ಜೊತೆಗೆ ಅದೇ ರೀತಿಯಲ್ಲಿ ಸಹಾಯಕ ಕಮಿಷನರ್ ಹಾಗೂ ಇತರ ನೇತಾರರು ಹಾಗೂ ಇತರರು ಯಾರು ಈ ಒಂದು ಧ್ವಂಸ ಮಾಡಿದ್ದಕ್ಕೆ ಖಂಡನೆ ಮಾಡಿದವರು ಬಹಳ ಮಂದಿ ಇಲ್ಲಿ ಸೇರಿದ್ದರು. ಹಾಗೂ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ಮಾನ್ಯ ಮೋನು ಇವರು, ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಫಿರೋಜ್ ಇವರು ಕೂಡ ಎಲ್ಲ ಬಂದು ಸೇರಿ ನಮಗೆ ನ್ಯಾಯವನ್ನು ದೊರಕಿಸಿ ಕೊಡ್ತೇನೆ ಅಂತ ಹೇಳಿದ್ದರು ಅವರು. ಅದೇ ರೀತಿಯಲ್ಲಿ ಈ ಒಂದು ಸೇತುವೆಯ ಹಲಗೆಯನ್ನು ತೆಗೆದು ನೀರಿನಲ್ಲಿ ಬಿಟ್ಟು ನಾವು ಬಹಳ ಇದಕ್ಕೆ ಒಂದು 18 ಲಕ್ಷ ಖರ್ಚು ಮಾಡಿ ಜನರ ಸಹಕಾರದಿಂದ ನಾವು ಇದನ್ನು ಮಾಡಿದ್ದು. ಆದರೆ ಅದನ್ನು ಧ್ವಂಸ ಮಾಡಿ ಅದು ಕೆಡವಿದಕ್ಕ ಕಾರಣ ಸನ್ಮಾನ್ಯ ನಮ್ಮ ಸಚಿವರು ಈ ಒಂದು ಸೇತುವೆಯನ್ನು ಸರಿಪಡಿಸಲು ತಾಲೂಕು ಪಂಚಾಯತಿಯ ಅಧ್ಯಕ್ಷರಿಗೆ ಅವರು ಹೇಳಿದ್ದರು. ಅದೇ ರೀತಿಯಲ್ಲಿ ಇಂದು ಈಗ ಬೆಳಿಗ್ಗೆ ಇಲ್ಲೆಲ್ಲ ನೀವು ನೋಡುತ್ತೀರಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಯುವಕರು ಹಾಗೂ ಎಲ್ಲರೂ ನಮ್ಮ ಈ ಪಾವೂರು ಗ್ರಾಮಕ್ಕೆ ಸೇರಿದ ಎಲ್ಲ ಕಾಂಗ್ರೆಸ್ ಯುವಕರು ಇಲ್ಲಿ ಬಂದು ಈ ಒಂದು ಸೇತುವೆಯ ಈ ಕೆಲಸವನ್ನು ಪೂರ್ಣ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಇವರ ಮೂಲಕ ಒಂದು 40 ಹಲಗೆಯನ್ನು ಅವರು ಕೊಟ್ಟು ಈ ಸೇತುವೆಯನ್ನು ಸರಿಯಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಯುವ ಕಾಂಗ್ರೆಸ್ ಈ ಯುವಕರಿಗೆ ನಮ್ಮ ಈ ಚರ್ಚ್ ವತಿಯಿಂದ, ಅದೇ ರೀತಿಯಲ್ಲಿ ನಮ್ಮ ಈ ಪಾವೂರು ಗ್ರಾಮದ ಎಲ್ಲ ಸ್ಥಳೀಯರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ನಮಗೆ ನ್ಯಾಯವನ್ನು ದೊರಕಿಸಿ ಈ ಒಂದು ಕೆಲಸವನ್ನು ಮಾಡಿಸಿದ್ದಕ್ಕಾಗಿ. ಅದೇ ರೀತಿಯಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅದು ಯಾರು ಈ ಮಾಡಿದ್ದ ಕೃತ್ಯ ಅವರಿಗೆ ಬೇಗನೆ ಹಿಡಿದು ಕೊಡ್ತೇನೆ ಅಂತ ಹಿಡಿಯಲಿಕ್ಕೆ ಪೊಲೀಸ್ ಇಲಾಖೆಗೆ ಅವರು ಮನವಿ ಮಾಡಿದ್ದಾರೆ. ಆದರೂ ಕೂಡ ಇಷ್ಟರವರೆಗೆ ನಮಗೆ ಯಾವುದೇ ಒಂದು ಸುಳಿವು ಸಿಗಲಿಲ್ಲ ಅವರಿಂದ, ಪೊಲೀಸ್ ಕಡೆಯಿಂದ. ಅದು ಕೂಡ ನಮಗೆ ಬೇಗನೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಕೂಡ ನಮ್ಮ ಸ್ಥಳೀಯರ ವಿನಂತಿಯಾಗಿದೆ. ಹಾಗೂ ನಾವು ಒಳ್ಳೆಯ ರೀತಿಯಲ್ಲಿ ಸಹೋದರ ಸಹೋದರಿಯರಂತೆ ಬಾಳಲು ಒಂದು ಬಾಂಧವರ ನಮ್ಮ ಯಾವುದೇ ಅದು ಧರ್ಮ ಅಥವಾ ಜಾತಿ ಅಥವಾ ಯಾವುದೇ ಬಿಟ್ಟು ನಾವು ಎಲ್ಲರೂ ಒಂದೇ ತಂದೆಯ ಮಕ್ಕಳೇ ಎಂಬ ಭಾವನೆಯಿಂದ ನಾವು ಪ್ರತಿಯೊಬ್ಬರು ಜೀವಿಸಬೇಕಾಗಿ ಕೂಡ ನಮ್ಮ ವಿನಂತಿ ಇದೆ. ಅಹಂಕಾರ, ಅದೇ ರೀತಿಯಲ್ಲಿ ಗರ್ವ ಅಥವಾ ಯಾವುದೇ ಒಂದು ಅದನ್ನು ಮನುಷ್ಯರು ಹಿಡಿಯದೆ ಒಳ್ಳೆಯ ರೀತಿಯ ಒಂದು ಆಧ್ಯಾತ್ಮಿಕ ಜೀವನವನ್ನು ಜೀವಿಸಿ ಎಲ್ಲರೂ ನಾವು ಈ ತಾಲೂಕಿನಲ್ಲಿರುವವರು, ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುವವರು ಅಥವಾ ನಮ್ಮ ಜಿಲ್ಲೆಯಲ್ಲಿ ಬರುವವರು, ಈ ನಮ್ಮ ರಾಜ್ಯದಲ್ಲಿ ಬರುವವರು ಪ್ರತಿಯೊಬ್ಬರು ಸಹೋದರ ಸಹೋದರಿಯರಂತೆ ಬಾಳಬೇಕೆಂಬ ಕೂಡ ನಮ್ಮ ವಿನಂತಿಯಾಗಿದೆ. ವಾಸಿಸುವ ನಿವಾಸಿ, ನನ್ನ ಹೆಸರು ಗಿಲ್ಬರ್ಟ್ ಡಿಸೋಜ ಹಾಗೂ ಈ ಪಾವೂರುಳ್ಳಿಯ ಚರ್ಚಿನ ಉಪಾಧ್ಯಕ್ಷನಾಗಿದ್ದೇನೆ. ಈಗಾಗಲೇ ನಮ್ಮ ಫಾದರ್ ಅವರು ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ ನಿಮಗೆ. ನಾನು ಕೂಡ ತಿಳಿಸಲು ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಕಷ್ಟದಿಂದ ಈ ಒಂದು ಸೇತುವೆಯನ್ನು ನಿರ್ಮಿಸಿದ್ದೆವು. ಸಾಧಾರಣ 1993ರಿಂದಲೂ ನಾವು ಒಂದು ಮರದ ಗುಜ್ಜಿಗಳಿಂದ ಅದನ್ನು ಮಾಡಿ ನಿರ್ಮಿಸ್ತಿದ್ದೆವು. ಅದಿಷ್ಟು ಉದ್ದ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಈಗ ನದಿಯು ತುಂಬ ಅಗಲವಾದ್ದರಿಂದ ನಮಗೆ ದೊಡ್ಡ ಸೇತುವೆಯನ್ನು ನಿರ್ಮಿಸಬೇಕಾಯಿತು. ಅದು ಈಗಾಗಲೇ ಸಾಧಾರಣ 750 ಫೀಟ್ ಉದ್ದ ಇದೆ. ಇದಕ್ಕೆ ಸಾಧಾರಣ 18 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿ ನಮ್ಮ ಗುರುಗಳಾದಂಥ ಜೆರಾಲ್ಡ್ ಲೋಬೋ ಅವರು ಎಲ್ಲೆಲ್ಲಿಂದ ಹಣವನ್ನು ಸಂಗ್ರಹಿಸಿ ಇದನ್ನು ಒಂದು ಸೇತುವೆಯನ್ನು ನಿರ್ಮಿಸಲು ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ನಮ್ಮ ಊರವರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮಗೆ ಈಗಾಗಲೇ ನಮ್ಮ ಸೇತುವೆಯನ್ನು ಯಾರೋ ದುಷ್ಕರ್ಮಿಗಳು ಧ್ವಂಸ ಮಾಡಿ ಅದನ್ನು ಹಾಳು ಮಾಡಿದ್ದಾರೆ. ನಮಗೆ ಸಾಧಾರಣ ಈ ಧ್ವಂಸ ಮಾಡಿದ ಕಾರಣ ಸಾಧಾರಣ 1 ಲಕ್ಷಕ್ಕಿಂತ ಹೆಚ್ಚು ಹೇಳ್ಬೋದು, ಅಷ್ಟೊಂದು ನಷ್ಟವಾಗಿದೆ.
ಈ ಪ್ರದೇಶಕ್ಕೆ ನಮ್ಮ ಸಚಿವರಾದಂಥ ಶ್ರೀಮಾನ್ ಯು ಟಿ ಖಾದರ್ ಅವರು ಬಂದು ಈ ಸ್ಥಳಕ್ಕೆ ಭೇಟಿ ನೀಡಿ ಅವರು ಎಲ್ಲ ಇದನ್ನು ಪರಿಶೀಲಿಸಿ ನೋಡಿ ಅವರು ನಮಗೆ ಎಷ್ಟೊಂದು ನಷ್ಟವಾಗಿದೆ ಅದನ್ನು ಭರ್ತಿ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ಹಲಗೆಗಳನ್ನು ಕೊಟ್ಟು ಅದನ್ನು ಸರಿಪಡಿಸಲು ನಮಗೆ ಅವರೊಂದು ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ತುಂಬ ನಮ್ಮ ಊರವರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಪಾವೂರು ಗ್ರಾಮ ನಮಗೆ ಸೇರಿದ ಈ ಊರು ನಮ್ಮ ಪಾವೂರುಳ್ಯ ದ್ವೀಪ ಪಾವೂರು ಗ್ರಾಮಕ್ಕೆ ಸೇರಿದಂಥವಾಗಿದ್ದು ನಮ್ಮ ಈ ಪಾವೂರು ಗ್ರಾಮದ ಪಾವೂರು ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮಾನ್ ಫಿರೋಜ್ರವರು ಕೂಡ ಈ ನಮ್ಮ ಈ ಸೇತುವೆಯನ್ನು ಸರಿಪಡಿಸಲು ಅಲ್ಲಿಂದ ತುಂಬ ಜನರನ್ನು ಅವರು ತಂದು ಅವರ ಸ್ನೇಹಿತರನ್ನು ಇಲ್ಲಿ ತಂದು ಈ ಸೇತುವೆಯನ್ನು ಇವತ್ತು ನಾವು ಸರಿಪಡಿಸಲು ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೆ ಸಹ ನಾನು ಎಲ್ಲರಿಗೂ ನಮ್ಮ ಊರವರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ಬಂದಿದ್ದರು. ಇನ್ನಿತರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಬಂದು ಎಲ್ಲ ನಮ್ಮ ಈ ಸೇತುವೆಯನ್ನು ನೋಡಿ ಹೋಗಿದ್ದಾರೆ. ಯಾವ ಥರ ಅವರು ಧ್ವಂಸಗೊಳಿಸಿದ್ದಾರೆ ಅಂತೇಳಿ ಅವರಿಗೆ ಸಹ ಗೊತ್ತು. ಈ ಧ್ವಂಸಗೊಳಿಸಿದವರನ್ನು ಯಾವಾಗ ಅವರು ಪತ್ತೆ ಹಚ್ಚುತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಶ್ರೀಮಾನ್ ಯು ಟಿ ಖಾದರ್ ಅವರಿಗೆ ಹೇಳಿದ್ದಾರೆ ಬೇಗನೆ ಅವರನ್ನು ಯಾರು ಈ ಧ್ವಂಸ ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕಂತೇಳಿ. ಈ ತನಕ ಏನು ಸುದ್ದಿ ಇಲ್ಲ. ಬೇಗನೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿ ನಾವು ಊರಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಎಲ್ಲರಿಗೂ ಈ ನಮಗೆ ಸಹಾಯ ಮಾಡಿದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ತಾಲೂಕು ಪಾವೂರು ಗ್ರಾಮಕ್ಕೆ ಒಳಪಟ್ಟಂಥ ಈ ಒಂದು ಹುಲಿಯ ಪ್ರದೇಶದ ಸೇತುವೆ ಬಳಿ ನಾವಿದ್ದೇವೆ. ಒಂದು 300 ವರ್ಷದ ಇತಿಹಾಸ ಇರುವಂಥ ಈ ಒಂದು ಹುಲಿಯ ಪ್ರದೇಶ ಸಮುದ್ರದ ಮಧ್ಯೆ ಇರುವಂಥ ಒಂದು ದ್ವೀಪ ಇದು. ಇಲ್ಲಿ ಹಿಂದಿನಿಂದಲೂ ಭಾಳಷ್ಟು ಒಂದು 50-60 ಹತ್ತಿರ ಕುಟುಂಬ ವಾಸವಾಗ್ತಾ ಇತ್ತು. ಇಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಭಾಳಷ್ಟು ಸಂಕಷ್ಟದಲ್ಲಿ ಈ ಭಾಗದ ಪ್ರದೇಶದ ದ್ವೀಪದಲ್ಲಿ ಇಲ್ಲಿ ಜನರು ಭಾಳಷ್ಟು ಸಂಕಷ್ಟದಲ್ಲಿ ವಾಸಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿಯ ಪ್ರದೇಶದವರಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಅಥವಾ ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಭಾಳಷ್ಟು ಕಷ್ಟಪಟ್ಟೆ ಜೀವಿಸ್ತಾ ಇದ್ದರು. ಇಲ್ಲಿಯವರು ಎಲ್ಲರೂ ಕೂಡ ಶ್ರಮಜೀವಿ, ಕೆಲಸ ಕಾರ್ಯಗಳಿಗೆ ಮಂಗಳೂರನ್ನೇ ಅನ್ವಯಿಸ್ತಾ ಇದ್ದಾರೆ. ಮಂಗಳೂರಿಗೆ ಹೋಗಲಿಕ್ಕೆ ಇದೊಂದು ಸಮುದ್ರದ ಮಧ್ಯ ಇರುವ ದ್ವೀಪ ಆಗಿದ್ದರಿಂದ ಭಾಳಷ್ಟು ಕಷ್ಟದಲ್ಲೇ ವಾಸಿಸ್ತಾ ಇದ್ದರು. ಒಂದು 12 ವರ್ಷಗಳ ಹಿಂದೆ ಯು ಟಿ ಫರೀದ್ರವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಹುಲಿಯಕ್ಕೆ ಅವರ ಶಾಸಕರ ನಿಧಿಯಿಂದ ಒಂದು 2 ಲಕ್ಷದ ಅನುದಾನವನ್ನು ಇಟ್ಟು ಇಲ್ಲಿ ಒಂದು ಬಂಡೆಕಲ್ಲು ಹಾಕಿದ್ರು. ಅದು 12 ವರ್ಷದ ಹಿಂದಿನ ವಿಚಾರ. ಅವತ್ತದು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ತದನಂತರ ಅವರ ಮಗನಾದಂಥ ಯು ಟಿ ಖಾದರ್ ಅವರು ಶಾಸಕರಾದಂಥ ಒಂದು ಸಂದರ್ಭದಲ್ಲಿ 2ನೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅವತ್ತಿನ ಸಚಿವರ ಮನವೊಲಿಸಿ ಗುತ್ತಿಗೆದಾರರಂಥ ಭಾರದ್ವಾಜ್ ಅವರನ್ನು ಕರೆತಂದು ಇಲ್ಲಿ ಇಂಜಿನಿಯರ್ ಒಟ್ಟಿಗೆ ಒಂದು 5 ಕೋಟಿಯ ಎಸ್ಟಿಮೇಟ್ ಮಾಡಿದರು. ಅವತ್ತಿನ ಸರ್ಕಾರ ಯು ಟಿ ಖಾದರ್ ಅವರ ಒಂದು ನೇತೃತ್ವದಲ್ಲಿ ಒಂದು 1.5 ಕೋಟಿ ಅನುದಾನ ಕೂಡ ಇಲ್ಲಿ ಇಟ್ಟಿದ್ದರು. ಏನೋ ಅದರ ಅನುದಾನ ಆ ಒಂದು ಎಸ್ಟಿಮೇಟಿಗೆ ಸಾಲದ ಕಾರಣಕ್ಕಾಗಿ ಆ ಒಂದು 1.5 ಕೋಟಿ ಅನುದಾನ ಅದು ಲ್ಯಾಪ್ಸ್ ಆಗಿ ಹೋಯಿತು. ಕಳೆದ ವರ್ಷ ಈ ಭಾಗದವರು ಇದೇ ಸೇತುವೆಯನ್ನು ಅವರ ಸ್ವಂತ ನಿಧಿಯಿಂದ ಅವರು ಈ ಪ್ರದೇಶದವರೇ ಸೇರಿಕೊಂಡು ಅವರೇ ಅದಕ್ಕೆ ದುಡ್ಡು ಹಾಕಿ ಒಂದು ಅರ್ಧದಷ್ಟು ಈ ಭಾಗದಲ್ಲಿ ಸೇತುವೆ ಮಾಡಿದರು. ಆವಾಗ ಇದಕ್ಕೆ ಬೇರೆ ಯಾವುದೇ ಇಂಜಿನಿಯರ್ಸ್ಗಳು ಯಾರೂ ಕೂಡ ಇರಲಿಲ್ಲ. ನಮ್ಮ ಈ ಚರ್ಚಿನ ಫಾದರ್ ಆದಂಥ ಜೆರಾಲ್ಡ್ರವರು ಅವರ ಸ್ವಂತ ಬುದ್ಧಿಯಿಂದ ಅವರೇ ಅದಕ್ಕೆ ಒಂದು ಯೋಜನೆ ಮಾಡಿ ಒಂದು ಕಬ್ಬಿಣದ ರಾಡ್ ಹಾಕಿ ಅರ್ಧ ಸೇತುವೆ ಮಾಡಿದರು. ಮಳೆಗಾಲದಲ್ಲಿ ಅದನ್ನು ತೆಗೆದು ಬೇಸಿಗೆ ಕಾಲದಲ್ಲಿ ಅದನ್ನು ಹಾಕ್ತಾಯಿದ್ರು. ಈ ವರ್ಷ ಸತತ 1.5 ತಿಂಗಳು ಇದೇ ಪ್ರದೇಶದ ಯುವಕರು ಪ್ರಾಯದವರು ಎಲ್ಲರೂ ಕೂಡ ಸೇರಿ ಸತತ 1.5 ತಿಂಗಳು ಇದಕ್ಕೆ ದುಡಿದು ಈ ಒಂದು ಸಾಧಾರಣ 15 ಲಕ್ಷಕ್ಕೂ ಜಾಸ್ತಿ ವೆಚ್ಚ ಮಾಡಿ ಈ ಒಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ. 1.5 ತಿಂಗಳು ಅವರ ಸ್ವಂತ ಕೆಲಸವನ್ನು ಕೂಡ ಬಿಟ್ಟು ಕೆಲಸಕ್ಕೆ ಹೋಗದೇ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದರೆ ಕಳೆದ ಇದೇ ಫೆಬ್ರವರಿ 1ನೇ ತಾರೀಕು ಯಾರೋ ದುಷ್ಕರ್ಮಿಗಳು ಈ ಒಂದು ಸೇತುವೆಯನ್ನು ಹಾನಿಗೊಳಿಸಿದ್ದಾರೆ. ಖಂಡಿತವಾಗಿ ಅವತ್ತು ನಾವು ಈ ಭಾಗಕ್ಕೆ ಬಂದಿದ್ದೇವೆ. ಭಾಳಷ್ಟು ಬೇಸರ ಆಗ್ತಾ ಉಂಟು. ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ಸ್ವಂತ ಅವರ ಖರ್ಚಿನಿಂದಲೇ ಈ ಒಂದು ಕಾಲುಸಂಕ ಮಾಡಿದ್ದಾರೆ. ಭಾಳಷ್ಟು ದುಃಖ ಆಗ್ತಾ ಉಂಟು. ಆವತ್ತು
ನಮ್ಮ ಸಚಿವರು ಕೂಡ ಈ ಭಾಗಕ್ಕೆ ಬಂದಿದ್ದರು. ಮಾರನೇ ದಿವಸ ಶನಿವಾರ ಬಂದು ನಮಗೆ ಯೂತ್ ಕಾಂಗ್ರೆಸ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ನಾವು ಇದನ್ನು ಮರುಜೀವ ಕೊಡಬೇಕಂತೇಳಿ ಈ ಒಂದು ಭಾಗಕ್ಕೆ. ಅದರ ಅಂತೆ ನಮ್ಮ ಯೂತ್ ಕಾಂಗ್ರೆಸ್ ಉಳ್ಳಾಲ ವಿಧಾನಸಭಾ ಉಪಾಧ್ಯಕ್ಷರಾದಂಥ ರಿಯಾಜ್ ಗಾಡಿಗದ್ದೆರವರ ಈ ಒಂದು ನೇತೃತ್ವದಲ್ಲಿ ನಮ್ಮ ಪಾವೂರು ಯುವ ಕಾಂಗ್ರೆಸ್ ಅಧ್ಯಕ್ಷರಂಥ ದಾವೂದ್ರವರ ತಂಡ ಈ ಒಂದು ಭಾಗಕ್ಕೆ ಇವತ್ತು ಬಂದಿದೆ. ಅದರೊಟ್ಟಿಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಅಂತ ಇರ್ಫಾನ್ರವರು, ಸದಸ್ಯರುಗಳಾದಂಥ ಜಾಫರ್ ಆಗಿರ್ಬೋದು, ಇಮ್ರಾನ್ ಆಗಿರ್ಬೋದು, ಇಂತಿಯಾಜ್ ಆಗಿರ್ಬೋದು, ಇನ್ನೋರ್ವ ರಿಯಾಜ್ ಮತ್ತು ಎಲ್ಲ ನೌಶಾದ್ ಮತ್ತು ನಮ್ಮ ಪ್ರಮುಖರಾದಂಥ ಈ ಭಾಗದ ಪಾವೂರು ಕಾಂಗ್ರೆಸ್ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಹನೀಫ್ ಕೆ ಎಮ್ ಆಗಿರ್ಬೋದು, ನಮ್ಮ ಪಾವೂರು ಗ್ರಾಮದ ಕಾರ್ಮಿಕ ಘಟಕದ ಅಧ್ಯಕ್ಷ ಅಂತ ಅಫ್ಸಾಲಾಕರ್ ಅವರು, ಎಲ್ಲ ಈ ಒಂದು ತಂಡ ಇವತ್ತು ಬಂದು ಯು ಟಿ ಖಾದರ್ ಅವರ ನಿರ್ದೇಶನದ ಮೇರೆಗೆ, ಅವರ ಸೂಚನೆಯ ಮೇರೆಗೆ ಇದನ್ನು ಇವತ್ತು ಶ್ರಮದಾನ ಮಾಡಿ ಒಂದು ಸೇವೆಯ ಕಾರ್ಯವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನಮಗೆ ಮಿಥುನ್ ರೈ ಅವರ ಸಹಕಾರ ಕೂಡ ಇದೆ. ಅವರು ಕೂಡ ನಮಗೆ ಇದಕ್ಕೆ ಭಾಳಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸಲಹೆಯ ಮೇರೆಗೆ ಇವತ್ತು ಈ ಕಾರ್ಯವನ್ನು ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಈ ಭಾಗದವರಿಗೆ ಭಾಳಷ್ಟು ಖುಷಿಯಾಗಿದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಪಾವೂರು ಗ್ರಾಮದ ಯುವ ಕಾಂಗ್ರೆಸ್ನ ತಂಡದಕ್ಕೆ ನಾನು ಆಭಾರಿಯಾಗಿದ್ದೇನೆ, ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಈ ಪ್ರದೇಶದವರಿಗೆ ನಾನು ಮೊಟ್ಟ ಮೊದಲಿಗೆ ಎಷ್ಟು ಅವರಿಗೆ ಅಭಿನಂದನೆ ಹೇಳಿದ ಸಾಲದು. ಭಾಳಷ್ಟು ಕಷ್ಟಪಟ್ಟು ಜೀವಿಸುವಂಥ ವಾಸಿಸುವಂಥ ಜನರು ಇಲ್ಲಿ. ಇವರ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಮರಳುಗಾರಿಕೆ. ಈ ಪ್ರದೇಶದಲ್ಲಿ 200 ಎಕರೆ ಜಾಗ ಇತ್ತು ಈ ಪ್ರದೇಶಕ್ಕೆ. ಈಗ ಸಾಧಾರಣ ಒಂದು 70 ಎಕರೆ ಜಾಗ ಮರಳುಗಾರಿಕೆಯಿಂದ ಅದು ಕಳೆದೋಗಿದೆ. ಅಂದರೆ ಈ ಭಾಗದವರಿಗೆ ಈ 1 ಕಿಲೋಮೀಟ್ರ್ ದೂರದಲ್ಲಿ ಮರಳು ತೆಗಿಬೇಕಂತೇಳಿ ಸರ್ಕಾರ ಮತ್ತು ಏಳು ಇಲಾಖೆಗಳ ಆದೇಶ ಇದೆ. ಅವರು ಅದನ್ನು ತೀರ್ಮಾನಿಸಿದ್ದಾರೆ. 1 ಕಿಲೋಮೀಟರ್ ಸುತ್ತಮುತ್ತಲು, ಉಳಿಯದ ಸುತ್ತಮುತ್ತಲು 1 ಕಿಲೋಮೀಟರ್ ದೂರದಲ್ಲಿ ಮರಳು ತೆಗಿಬೇಕಂತೇಳಿ. ನಮಗೆ ಖಂಡಿತವಾಗಿ ಕೂಡ ಯಾರು ಕೂಡ ಜನಪ್ರತಿನಿಧಿಗಳಾಗಿರಲಿ ಅಥವಾ ಉಳಿಯ ಪ್ರದೇಶದವರೇ ಆಗಿರಲಿ, ಆ ಉಳಿಯ ಪ್ರದೇಶದವರಿಗೂ ಕೂಡ ಮರಳುಗಾರಿಕೆ ಖಂಡಿತ ವಿರೋಧವಲ್ಲ. ಮರಳು ನಮಗೆ ಖಂಡಿತ ಬೇಕೇ ಬೇಕು. ಈ ಒಂದು ಸರ್ಕಾರದ ಕೆಲವು ಕಾಮಗಾರಿಗಳಾಗಿರ್ಬೋದು ಅಥವಾ ಬಡವರಿಗೆ ಮನೆ ಕಟ್ಟಲಿಕ್ಕಾಗಿರ್ಬೋದು, ಭಾಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಮರಳು ಅಗತ್ಯವಾದಂಥ ಒಂದು ವಸ್ತುವಾಗಿದೆ. ಮರಳು ಖಂಡಿತ ಬೇಕೇ ಬೇಕು. ಆದರೂ ಕೂಡ ನಾವು ಬೇಡ ಅಂತ ಹೇಳುವುದಲ್ಲ. ಈ ಒಂದು ಪ್ರದೇಶದವರಿಗೂ ಕೂಡ ಅವರ ಒಂದು ಮನದಾಳದ ಆಸೆ ಅಂತ ಹೇಳಿದರೆ, ಅವರ ಒಂದು ಬೇಡಿಕೆ ಅಂತ ಹೇಳಿದರೆ, ಈ ಭಾಗ ಸುತ್ತಮುತ್ತಲು 1 ಕಿಲೋಮೀಟರ್ ದೂರದಲ್ಲಿ ಮರಳು ತೆಗೆದರೆ ಈ ಭಾಗದವರಿಗೆ ಯಾರಿಗೂ ಕೂಡ ತೊಂದರೆ ಇಲ್ಲ. ಆದರೆ ಈ ಪ್ರದೇಶ ಭಾಳಷ್ಟು ಕರಗ್ತಾ ಉಂಟು. ಅದರ ಒಂದು ನಿಟ್ಟಿನಲ್ಲಿ ಅವರೊಂದು ದುಃಖ ಪಡ್ತಾ ಇದ್ದಾರೆ, ಅದನ್ನು ಎದುರಿಸ್ತಾ ಇದ್ದಾರೆ ಹೊರತು ಮರಳು 1 ಕಿಲೋಮೀಟರ್ ನೀರಿನಿಂದ ತೆಗಿಲಿಕ್ಕೆ ಖಂಡಿತ ನಾವು ಕೂಡ ಅದಕ್ಕೇನು ಅಡ್ಡಿ ಮಾಡುವುದಿಲ್ಲ. ಖಂಡಿತ ಅದನ್ನು ಪ್ರೋತ್ಸಾಹಿಸ್ತೇವೆ. ಹಾಗೆಯೇ ಈ ಒಂದು ಸಂಘ ಕೆಡವಿದ್ದು ಭಾಳಷ್ಟು ವಿಚಾರ ಬರ್ತಾ ಉಂಟು. ಖಂಡಿತ ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಇಂಥವರೇ ಮರಳುಗಾರಿಕೆಯವರೇ ಅದನ್ನು ಹಾನಿಗೊಳಿಸಿದ್ದಾರೆ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ. ಬೇರೆ ಒಂದು ಶಕ್ತಿ ಕೂಡ ಮಾಡಿರಲೂಬಹುದು. ಆದರೂ ಕೂಡ ನಮ್ಮ ಯು ಟಿ ಖಾದರ್ ಅವರ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಭಾಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಅವರು ನ್ಯಾಯ ಕೊಡಿಸುವಲ್ಲಿ ಮತ್ತು ಆ ದುಷ್ಕರ್ಮಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಅದರೊಟ್ಟಿಗೆ ನಮ್ಮ ಈ ಭಾಗದವರಿಗೆ ನ್ಯಾಯ ಕೊಡುವಲ್ಲಿ ನಮಗೆ ಯು ಟಿ ಖಾದರ್ ಭರವಸೆ ನೀಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ನಮಗೆ ಆತ್ಮವಿಶ್ವಾಸ ಇದೆ. ಮತ್ತು ಅವರು ಹೇಳಿದ್ದಾರೆ ನಮಗೆ ಸರ್ಕಾರದ ಮನವೊಲಿಸಿ ಇಲ್ಲಿಗೊಂದು ತೂಗು ಸೇತುವೆ ಮಾಡುವಂಥ ಒಂದು ಮನದಾಳದವರ ಮಾತು ಕೂಡ ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಖಂಡಿತ ನಮಗೆ ವಿಶ್ವಾಸ ಇದೆ. ಅದು ಕೂಡ ಈ ಗ್ರಾಮಕ್ಕೆ, ಈ ಪ್ರದೇಶ ಉಳಿಯದವರಿಗೆ ಮಾಡಿಕೊಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಮತ್ತು ಈ ಭಾಗಕ್ಕೆ ನಮ್ಮ ಐವನ್ ಡಿಸೋಜರ್ ಅವರು ಕೂಡ ಅವರ MLC ಸಂದರ್ಭದಲ್ಲಿ ಅವರ ಆ ಒಂದು ಟರ್ಮಲ್ಲಿ ನಮಗೆ ಒಂದು 5 ಲಕ್ಷದ ಸಮುದ್ರದ ನದಿಯಿಂದ ಚರ್ಚ್ವರೆಗೂ ಕೂಡ ನಮಗೆ ಒಂದು 5 ಲಕ್ಷದ ಕಾಂಕ್ರೀಟೀಕರಣ ಕೂಡ ನಮಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ನಾನು ನೆನಪಿಸ್ಕೊಳ್ತೇನೆ. ಅದರೊಟ್ಟಿಗೆ ಕೊನೆಯದಾಗಿ ಎಲ್ಲ ಈ ಒಂದು ಕಾರ್ಯಕ್ಕೆ ಸಹಕರಿಸಿದಂಥ ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ.